ಅದೆಷ್ಟೋ
ಗುತ್ತಿದ್ದದನ್ನ ಕದ್ದದ್ದು ನೀನು, ಗುದ್ದು ತಿಂದದ್ದು ನಾನು. ಹೌದು. ನಿನ್ನ ಕೈ ತಂಪು 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 ತಂಪಿತ್ತು. ಕಣ್ಣಿಗೆ ಮುಟ್ಟುವಾಗ ನೀನೇ ಅಂತ ಗೊತ್ತಾಯ್ತು. ಅಂತೂ ಎಲ್ಲಿದ್ದೆ ನೀನು? ಅಲ್ಲೂ ಕಡಿಬೇಡುವ. ಏನಾಯ್ತು ವಿಜಯ? ಯಾಕೆ ಸಿಗಲ್ಲ? ದೊಡ್ಡವರಿಗೆ ಭಂಗ ಮಾಡಲಿಕ್ಕೆ ಸಿಕ್ಕುದು ನನ್ನಂತ ಬಡ್ತಾಯಿ ಮಗನ. ಏನಾಯ್ತು? ನನ್ನಲ್ಲೂ ಸಿಟ್ಟೆ, ನಿನ್ನಲ್ಲೇ ಸಿಟ್ಟು. ನಾನೇನು ಮಾಡಿದೆ? ಇದು ಮಾಡುದಂತದ್ದು ನಿಂಗೆ ನೆನಪುಂಟ? ನಿನ್ನೆ ಕತೆ. ನಿನ್ನೆ ಕತೆ? ನಿನ್ನೇನು ಕತೆ? ಅದಲ್ಲ, ನಾವೆಲ್ಲ ಗೋಗಳಲ್ಲಿ ಹಟ್ಟಿಕೊಂಡು ಮನೆಗೆ ಹೋಗುವಾಗ ನೀನು ಹೇಳಿದ್ದಲ್ಲ, ವಿಜಯ ವಿಜಯ ನಾಳೆ ಬೆಳ್ಳಗೆ ಬೇಗ ಬರ್ಬೇಕು ಅಂತ. ಹೌದಾ? ಎಷ್ಟು ಬೇಗ ಬಂದಿದ್ದೆ ನೀನು? ಎಷ್ಟು ಬೇಗ? ಕೋಳಿ ಬಗಳುವಾಗ, ನಾಯಿ ಕೂಗುವಾಗ ಎದ್ದು ಬರ್ಬೇಕು ಅಂತ ಹೇಳಿದ್ದಾ? ಮಂಗನಿ ಕೋಳಿ ಕೂಗುವ, ನಾಯಿ ಬಗಳುವ. ಅದು ಯಾವಾಗ ನಾಯಿ ಯಾಕೆ ಮನೆ ಬಗಳುದು? ಅದಕ್ಕೆ ಕೂಗಲಿಕ್ಕೆ ಸಂಕಟವಾ? ಅದ್ಯಾಕೆ ಬದಲಾಗುವುದು? ಬಸ್ಸಲ್ಲಿ ಮಾಡಿದ್ರೆ ಆಗಲ್ಲ. ಸರಿಯಾಗಿ ಬರ್ತಿದ್ಯಾ ನೀನು? ನೀನು ಹೇಳಿದಲ್ಲ ಬೆಳಿಗ್ಗೆ ಬೇಗ ಬರ್ಬೇಕು ಅಂತ. ನಾನು ಒಂದು ಮನೆಯಲ್ಲಿ ಮಲಗಿದ್ದನ. ಯಾಕೆ ಮಲಗಿದ್ರೆ ನನಗೆ ಪಕ್ಕದಿಂದ ಒಂದು ಎಚ್ಚರ ಆಗುದಿಲ್ಲ. ಅದಕ್ಕೆ ಬೇಗ ಬರಬೇಕಾದ್ರೆ ಮಲಗಬಾರ್ದು. ಸುಮ್ಮನೆ ಕೂತಿದ್ದೆ, ಬೆಳಿಗ್ಗೆ ಪಕ್ಕ ಎಚ್ಚರ ಕೂತವನಿಗೆ ನಿದ್ದೆ ಬಂದಿದೆ. ಹಾಗಾದ್ರೆ ನಿದ್ದೆ ಬಂದದ್ದು ಗೊತ್ತಾಗ್ತದೆ. ಅಜ್ಜಿ ತಟ್ಟಿ ಅರ್ಪಿಸಿದ್ದು ನನ್ನನ್ನು. ಹೌದಾ? ವಿಜಯ ವಿಜಯ ಅಲ್ಲಿ ಕೃಷ್ಣನ್ನೇ ಕಾಯ್ತಾ ಇದ್ದಾರೆ ಹೋಗುಂತ. ಹಾಗೆ ಸರಿ ಬೆಳಗಾಗಲಿಲ್ಲ, ಹುಡುಕಿಕೊಂಡು ಬಂದು ಈ ಅರಳಿ ಕಟ್ಟೆಯಲ್ಲಿ ನಾನು ಯಾವಾಗ ಬಂದು ಕೂತಿದ್ದೇನೆ. ನಿನಗೆ ಬರ್ಲಿಕ್ಕಾಗಲ್ಲ. ಸುಳ್ಳು ಹೇಳುವುದು? ಸುಳ್ಳಲ್ಲ, ನಾನು ಆಗಲೇ ಬಂದಿದ್ದೆ. ಎಂತ ನಮ್ಮವರನ್ನೆಲ್ಲ ಮುಂದೆ ಕಳುಹಿಸಿ ನೀನು ಬಾರದೆ ಇದ್ದುದನ್ನು ಕಂಡು ನಿನ್ನನ್ನು ಹುಡುಕಿದ್ದು ಇಲ್ಲಿಯವರೆಗೆ ಬಂದದ್ದು. ನನ್ನಲ್ಲಿ ಸುಳ್ಳು ಹೇಳಬೇಡ. ನನ್ನ ವಿಷಯ ಗೊತ್ತಿಲ್ಲ ನನಗೆ. ನಾನು ಬೇಗ ಬಂದದ್ದು. ಯಾವ ಕಟ್ಟೆಯಲ್ಲಿ ಕಾಯ್ಲಿಕ್ಕೆ ಹೇಳಿದ್ದು? ಅರಳಿ ಕಟ್ಟೆಗೆ. ಹೌದಾ? ನೀನೀಗ ಬಂದದ್ದು ಹೌದು. ಈ ಕಟ್ಟೆಯಲ್ಲಿ ನಾವು ಮರ ಯಾವುದು ನೋಡಿದ್ಯಾ? ನಾನು ಹುಟ್ಟಿ ತುಂಬಾ ವರ್ಷ ಆದ ಮೇಲೆ ನೀನು ಹುಟ್ಟಿದ್ದು. ಈ ಊರಲ್ಲಿ ಯಾವ ಕಟ್ಟೆಯಲ್ಲಿ ಯಾವ ಮರ ಅಂತ ನೀನು ನನಗೆ ಹೇಳುದಾ? ಅಂದ್ರೆ ನನಗೆ ಗೊತ್ತುಂಟು. ನೀನು ಸರಿಯಾದ ಜಾಗಕ್ಕೆ ಬಂದಿದ್ಯಾ? ಮತ್ತೆ ನೋಡಂತೆ ಇದು ಕಟ್ಟೆ ಯಾವುದು? ಹೌದು. ಈ ಕಟ್ಟೆಯಲ್ಲಿ ಸಿಕ್ಕಿಬಿದ್ದ ಕಳ್ಳ. ಇದು ಕಟ್ಟೆ ಕಟ್ಟೆ, ಮಾವಿನ ಕಟ್ಟೆ. ಹೌದಾ? ಮಗನ ನೀನು ಬಂದದ್ದು ಮಾವಿನ ಮರದ ಕಟ್ಟೆ. ನಾನು ಕಟ್ಟೆ ಮಾತ್ರ ನೋಡಿದ್ದು, ಮಾತ್ರ ಮಗದ ತಪ್ಪು ಯಾರದು? ನಾನು ಅವಸರದಲ್ಲಿ ಬರುವಾಗ ತಿಂಡಿಯನ್ನು ತರುವುದಕ್ಕೆ ಮರೆತು ಬಿಟ್ಟೆ. ಏನೆಲ್ಲ ಮಾಡಿದ್ರು ಗೊತ್ತಾ? ಏನು? ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿದ್ರು. ಉಂಡೆ ಮಾಡಿದ್ರು, ಮಾಡಿದ್ರು, ಕಡುಬು ಮಾಡಿದ್ರು, ಇದೆಲ್ಲ ಮಾಡಿದ್ದಾರೆ. ನೀನು ತರದಿಂದ ಯಾಕೆ ಗೊತ್ತುಂಟು? ತಂದ್ರೆ ನಮಗೆಲ್ಲ ಕೊಡ್ಬೇಕಲ್ಲ, ಅದಕ್ಕೆ ನೀನು ಬೇಕು ಅಂತಲೇ ಬಿಟ್ಟು ಬಂದದ್ದು. ಯಾಕೆ ನಾನು ಯಾವಾಗ ತಂದ್ರೆ ಕೊಡುವುದಿಲ್ವಾ? ನಿನಗೆ ಅಂದ್ರ ನನಗಂಟು ನೀನು ತರಲಿಲ್ವಾ? ನಾನು ತಂದಿದ್ದೇನೆ. ಅದು ಬೇರೆ ಆಗಿಲ್ಲ, ನನಗೆ ಮಾತ್ರ. ನಾನು ಗಡಿಬಿಡಿಯಲ್ಲಿ ಬರುವಾಗ ಅಜ್ಜಿ ಹೇಳಿದ್ರು, ವಿಜಯ ವಿಜಯ ಅಲ್ಲಿ ಹೋಗಿ ಉಪವಾಸ ಬೀಳ್ಬೇಡ, ನೀ ಕಟ್ಟಿ ಕೊಡ್ತೇವೆ ಅಂತ. ಕಟ್ಟಿ ಕೊಟ್ಟಿದ್ದೆ ಅಂತದ್ದು. ಅವಕ್ಕೆ ಮೊಸರು ಚೆನ್ನಾಗಿ ಕಲಸಿದ್ರು, ಅದನ್ನು ನಾನು ಗೋಳಿ ಚೀಲಲ್ಲಿ ಹಾಕೊಂಡು ಬಂದಿದ್ದೇನೆ. ನಾನು ಬಿಟ್ಟಿದ್ದೇನೆ. ನಿನ್ಗೆ ಎಷ್ಟು ಸಾರಿ ಹೇಳಿದ್ದೇನೆ ನಾನು? ನಾವು ತಿನ್ನುವ ಆಹಾರ, ಆಡುವ ಮಾತು, ಸೇವಿಸುವ ಗಾಳಿ, ಉಡುವ ಬಟ್ಟೆ ಬರೆಗಳು ಆದಷ್ಟು ಶುಚಿಯಾಗಿರಬೇಕು ಅಂತ ಹೇಳಿದ್ದೇನೆ. ಮತ್ತೆ ಒಳಗೆ ಮೊಸರು ಗೋಣಿ ಚೀಲದಲ್ಲಿ ಹಾಕಿ ತಂದೆ ತಿನ್ನುವುದ್ಯಾ? ಅಷ್ಟು ಗೊತ್ತಿಲ್ಲ. ನಾನು ಮಾತು ಪೂರ್ತಿ ಆಗುವುದಕ್ಕಿಂತ ಮೊದಲು ನನ್ನ ಕಿವಿಗೆ ಕೈ ಹಾಕಿ ಆಯ್ತು. ಏನಾಯ್ತು? ಏನಾಗ್ಲಿಲ್ಲ. ಅವಲಕ್ಕಿ ಮೊಸರು ಚೆನ್ನಾಗಿ ಕಲಸಿ ಅದನ್ನು ಕಂಚಿನ ಪಾತ್ರೆಯಲ್ಲಿ ಹಾಕಿ ಆ ಪಾತ್ರೆಯನ್ನು ಗೋಣಿ ಚೀಲಲ್ಲಿ ತುಂಬಿಸಿ ಹಾಕೊಂಡು ಬಂದ. ಹೌದಾ? ನೀನು ಮೊದಲೇ ಈಗ ಮಾತಾಡ್ಲಿಕ್ಕೆ ಅವಕಾಶ ಬಂದಿದ್ದಯ್ಯ? ಇಲ್ಲ ಆಯ್ತಾ? ಉರಿಯುವುದು ಮಾತ್ರ. ಏನೇ ನೀನು ಏನಾಗಿಲ್ಲ. ಹಾಗಂತ ನಿನ್ನೆ ಹೋದಲ್ಲಿಗೆ ನಾವು ಆಡುವುದಕ್ಕೆ ಹೋಗುವುದಲ್ಲ. ಅಲ್ಲಿ ಹುಲ್ಲಿಲ್ಲ, ಹುಲ್ಲಲ್ಲ, ಹುಲ್ಲಿಲ್ಲ, ದನ ಮೇಯಿಸುವುದಕ್ಕೆ ಹೋಗುವುದಲ್ಲ. ನಾನಿವತ್ತು ಬೇರೆ ಜಾಗಕ್ಕೆ ಎಲ್ಲಿ
ನಾನು ಧೈರ್ಯನೇ ಇಲ್ಲ. ಕೊಲ್ಲುತ್ತಾನೆ ಎನ್ನುವ ಹಾಗೆ ಆರ್ಭಟಿಸುತ್ತಾ ಬಂದಿದ್ದೀನಿ. ಬಂದದ್ದು ಮೊದಲು ಬಂಡಿಯ ಕೃಷ್ಣಯ್ಯ ಆಟದ ಬಂಡಿ ಅಂತ ಹೇಳಿ ನಾನು ನಮ್ಮ ಬಂಡಿ ಅಂತ ಹೇಳಿ ಕೈ ಹಾಕಿದ್ದು. ಇದು ಕೈ ಹಾಕುವಾಗಲೇ ಕ್ವಾಂಕು ಕ್ವಾಂಕು ಅಂತ ಹೇಳಿತ್ತು. ನಮ್ಮದಲ್ಲ ಅಂತ ಗೊತ್ತಾಯ್ತು. ಬೇರೆಯವರ ಬಂಡಿಯನ್ನು ಮುಟ್ಟಬಾರದು. ನನಗೆ ಗೊತ್ತುಂಟ. ನಮ್ಮನ್ನು ಕೊಲ್ಲುತ್ತಾರೆ ಎನ್ನುವ ಹಾಗೆ ಆರ್ಭಟಿಸುತ್ತಾ ಇದೆಯಲ್ಲ, ಕೊಲ್ಲುವುದಕ್ಕೆ ಪೊರೆಯುವುದಕ್ಕೆ ಆ ದೇವನನ್ನು ಉಳಿದು ನಾನ್ಯಾರು ನೀನ್ಯಾರು ಅಥವಾ ಇವ ಯಾರು ಏನಿದ್ರು ಕೂಡ ಅಂತಹ ವೈರತ್ವ ನಮಗೇನುಂಟ? ಎಲ್ಲಿಗೆ ಒಳಗೆ
ಮಂದಿ ದೊಡ್ಡ ಮೀಸೆಯವರು ದೊಡ್ಡ ಕಂಪನಿಯವರು ಬಂದ್ರಲ್ಲ, ಅವ್ರು ಯಾಕೆ ಬಂದದ್ದು? ಯಾಕೆ ನಿಂಗೆ ಗೊತ್ತಾಗಲಿಲ್ಲ? ಆಹಾ. ನಿನ್ನನ್ನು ಕೊಲ್ಲಿಕ್ಕೆ ಬಂದದ್ದು. ಅವ್ರು ಹೇಳಿದಲ್ವಾ ಎಂತದ್ದು? ವೈರ ಉಂಟು ಅಂತ. ವೈರ ಉಂಟು ಅಂತ ಹೇಳಿದಲ್ಲ ಅವರು. ವೈರ ಆದ್ರೆ ನಿನ್ನ ಪರ್ವತ ನಿನ್ನ ಅಮ್ಮನ ಅಂತ ಹೇಳಿದ್ದಾರೆ. ಏನು? ನಮ್ಮ ಕೃಷ್ಣ ಸಣ್ಣವ, ಅವನಿಗೆ ಬುದ್ಧಿಯ ಸಂತಾನ ಇಲ್ಲ. ಯಾವತ್ತು ಬರುವಾಗ ನೀನಿರುವಾಗ ಹೇಳಿದ್ದಲ್ಲ, ನೀನ್ ಇಲ್ಲದಾಗ ಅವನ್ ಸ್ವಲ್ಪ ಸಣ್ಣವ, ಜಾಗೃತಿ ಅಂತ. ಆ ರಕ್ಕಸರು ಬರುವಾಗ ನಿನ್ನ ಕೊಲ್ಲಿಗೆ ಬರುವಾಗ ನನಗೆ ಬಿಡ್ಲಿಕ್ಕೆ ಆಗುತ್ತದ ಅಂತವರ ಕಾಲು ಹಿಡಿದು ನೆಲಕ್ಕೆ ಬಡ್ದು ನಿನ್ನನ್ನು ಉಳಿಸಿದ್ದು ನಾವು ಯಾರಂತ ಕಳಿಸ್ತೇವ. ಈ ವಾಕನನ್ನು ಕೊಂದ ಮೇಲೆ ನೀನು ಹೀಗಾದ, ಪ್ರಳಪಕರನ್ನು ಕೊಂದ ಮೇಲೆ ನೀನು ಹೀಗೆ ಬುದ್ಧಿ ಗೊತ್ತ ಮಾಡಿ. ಸರಿ ಇಲ್ಲ ಸರಿ ಮನೆ. ಏ ಈಗ ರಕ್ಕಸನ ಕೊಂದದ್ದು ನೀನು? ಅದ್ಯಾರು? ಹೌದಾ? ಹಾಗಾದ್ರೆ ಅಂತಾನೆ ರಕ್ಕಸರು ಇನ್ನೂ ಒಂದು ಕೊಲ್ತೀಯ ನೀನು? ಅಂತದೇ ರಕ್ಕಸರು ಇನ್ನೂ ಒಂದು ಕೊಲ್ತೀಯ ನೀನು? ಮತ್ತೆ ಎಲ್ಲಿದ್ದಾರಂತ ಯಾರಿಗೂ ಗೊತ್ತು, ಯಾವಾಗ ಬೇಕಾದ್ರೂ ಬರಬಹುದು. ಆಗ ನೀನೆಲ್ಲಿರ್ತಿ? ನಾನು ಎಲ್ಲಿರ್ತೇನೆ ನನಗೆ ಹೆದರಿಕಾಗುವುದು. ದೂರ ಆಗೋದಿಲ್ಲಲ್ಲ, ಹತ್ತಿರ ಇರ್ತೀಯಲ್ಲ. ನಿನ್ನ ಹತ್ತಿರದಲ್ಲಿ ಇರ್ತೇನೆ. ಇರ್ತೀಯಲ್ಲ? ನೀ ಬೆದರ ಬೇಡ, ನಾವು ರಕ್ಕಸನ ಕೊಲ್ಪ ರಕ್ಕಸನ ಕೊಲ್ಪ ಸ್ವಲ್ಪ ಯಾರಿಗೆ? ನಾನು ಕೊಲ್ಪೇನೆ ಮಾಡ. ಹೆದರುವುದು ಬೇಡ, ಹೆದರಬೇಡ, ನಾ ಬೆಚ್ಚ ಬೇಡ. ಆಗ ನನ್ನ ಬಗ್ಗೆ ಎಂತ ತಿಳ್ಕೊಂಡಿದ್ದಿ ಮಾಡ ನೀನು? ಆಗ ನಾನು ಬೆಚ್ಚುವುದು ಬೇಡ, ನಿನ್ನ ವೆಚ್ಚ ಬೇಡ, ನಿನ್ ವೆಚ್ಚ ಮಾಡೋದು ಬೇಡ, ಹೆದರುವುದು ಬೇಡ. ಹೆದರಬೇಡ. ನಾನು ಇದ್ದೇನೆ, ನೀನು ಬರ್ತೀಯಲ್ಲ? ನಾನು ಬರ್ತೇನೆ. ಯಾವ್ದು ಬರ? ಎಂತದು? ಕಪ್ಪಿಲೆ ಅಲ್ವ? ನನಗಾಗಲೇ ಗೊತ್ತಾಗಿ ಮತ್ತೆ ನೀನು ಹೆದರಿದಲ್ಲ ನನಗೆ ಮುದ್ದೆ ಕಣ್ಣು ರಕ್ಕಸನ ಕಣ್ಣು ಅಲ್ಲಿಯೂ ಕೆಂಪಾಗಿರುದು. ಅದು ಆದ್ರೆ ಸತ್ತು ಬಿದ್ದ ನೀನು ಹೇಳ್ತೀಯಲ್ಲ ರಕ್ಕಸರ ಮುಂದೆ ಕೊಲ್ತೀನಿ. ನೀನು ಹಾಗೆ ಹೇಳಿದ್ಯಲ್ಲ, ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥ ದೇವ ಇದ್ದಾನೆ ಅಂತ ನೀನು ಹೇಳಿದ್ಯಲ್ಲ. ಹೌದು, ದೇವರೊಬ್ಬನೇ. ಅವೊಬ್ಬನೇ. ಯಾರು ಯಾರು ನನಗೆ ಗೊತ್ತಿದ್ದಾನೆ. ಇದುವರೆಗೆ ಒಂದು ಸಣ್ಣ ನೊಣವನ್ನು ನುಸಿಯನ್ನು ಕೊಂದವ ನಾನಲ್ಲ. ಅಲ್ಲಿ ನುಸಿ ಹುಟ್ಟೆಷ್ಟು ನಾನು ಕೊಲ್ತೇನೆ ಅದನ್ನು. ಸುಮ್ಮನೆ ಹೇಳ್ಬೇಕು, ನಮ್ಮ ನಂದವರ್ಗದಲ್ಲಿ ನುಸಿ ಉಂಟೇನೋ? ನೀನು ಮತ್ತೆ ಹಟ್ಟಿಯ ಪಕ್ಕದಲ್ಲಿ ಮಲಗಿನಲ್ಲಿ ನುಸಿ ಬರದಿರ್ತದೆ. ಕೃಷ್ಣಯ್ಯ, ಆದ್ರೆ ನಾನು ಯಾಕೆ ಹೇಳಿದ್ದು ನನ್ನ ಅಮ್ಮ, ನೀನು ಯಾವತ್ತು ನಗು ನಗುತ್ತಾ ಇದ್ದದ್ದು ನನಗೊಂದು ಆಸೆ. ಕಸದಿಂದ ಕೊಲ್ಲುವಾಗ ಕಣ್ಣೊಳ ಕೆಂಪು ಕೆಂಪು ಮುಖ ದೊಡ್ಡಿತ್ತು, ಸಿಟ್ಟು ಬಂದು ನೀನು ಸಿಟ್ಟು ಮಾಡಿದ್ರೆ ಚಂದಲ್ಲ ಕೃಷ್ಣಯ್ಯ. ನೀನು ಯಾವಾಗಲೂ ನಗು ನಗುತ್ತಾ ಬೇಕು ಅಂತ ಹೇಳಲಿಕ್ಕೆ ಬೇಕಾಗಿ ನಾನು ಸುಮ್ಮನೆ ಹೇಳಿದ್ದೆ. ನಾವೆಲ್ಲ ರಕ್ಕಸನ ಕೊಡ್ಲಿಕ್ಕೆ ಉಂಟ ಕೃಷ್ಣಯ್ಯ. ಏನೇ ಇರಲಿ, ವಿನೋದಕ್ಕಾಗಿದೆ ಅಂತ ನನಗೂ ಗೊತ್ತಿದೆ. ಕೃಷ್ಣಯ್ಯ ದೋಷವಾಯಿತು ಅದಲ್ಲ, ಅವರಿಗೆಲ್ಲ ಯಾವ ಊರಿನ ಅಕ್ಕಿಯ ಊಟ ಕೃಷ್ಣಯ್ಯ. ಯಾಪ ಹಾಗೆ? ಒಬ್ಬೊಬ್ಬರು ಇಷ್ಟಿಷ್ಟು ತೋರಿದ್ದಾರೆ, ಒಬ್ಬೊಬ್ಬರನ್ನು ಕೊಯ್ತಾರೆ, ಎರಡೆರಡು ಮೂರು ಮನೆ ಮಾಡ್ಬೋದು. ಏನಿಲ್ಲ, ಅವರೆಲ್ಲ ತಿನ್ನುವುದು ಪೌಷ್ಟಿಕವಾದ ಆಹಾರಗಳಲ್ಲಿ. ಗೊತ್ತಿಲ್ಲ, ಪ್ರಪಂಚ ಎಷ್ಟು ದೊಡ್ಡದುಂಟು, ನಿಮ್ಗೆ ಸ್ಥಳ ಸಿಕ್ಕಿದ್ದಿಲ್ಲ. ನಮ್ಮಲ್ಲಿ ಹೇರಳವಾಗಿ ದೊರೆಯುತ್ತದೆ ಅಲ್ಲ, ನಾವೇನು ಮಾಡ್ತಾ ಇದ್ದೇವೆ? ಮಾಡ್ತೇವೆ ಹೈನುಗಾರಿಕೆ. ಏನೋ ಇವರು ತೆಕ್ಕೊಳ್ತಾರಲ್ಲ. ನಮ್ಮ ಮನೆಯಲ್ಲಿ ತುಂಬಾ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಉಂಟು. ನಾನು ಅದೇ ಎಲ್ಲ ನಮ್ಮವರು ಕೊಂಡು ಹೋಗಿ ಪೇಟೆಯಲ್ಲಿ ಮಾರುತ್ತಾರೆ. ಅದನ್ನೆಲ್ಲ ಕ್ರಯ ಕೊಟ್ಟು ಪಡೆಯುವವರು ಇವರು. ಆಮೇಲೆ ನಮ್ಮವರು ಏನ್ ಮಾಡ್ತಾರೆ? ಶೃಂಗಾರ ಸಾಧನಗಳನ್ನು ಪಡೆಯುತ್ತಾರೆ. ನಮ್ಮ ಗೋಪಿಕೆಯರೆಲ್ಲ ಇದ್ದಾರೆ ಕೃಷ್ಣಯ್ಯ, ಅವರ ಬಗ್ಗೆ ಗೊತ್ತಿಲ್ಲ. ನಮ್ಮ ಇಲ್ಲಿ ನಂದ ಗೋಕುಲದಲ್ಲಿ ನೀನು ಹುಟ್ಟುವುದಕ್ಕಿಂತ ಮೊದಲು ನಮಗೆಲ್ಲ ಇದು ನಾಗರಿ ಕಥೆ ಅಂತ ಗೊತ್ತಿಲ್ಲ. ನಮ್ಮನ್ನೆಲ್ಲ ಹೇಳಿ ತಿದ್ದಿ ಇಷ್ಟ ಆದ್ರೂ ಮಾಡಿದ್ದು ನೀನು ಕೃಷ್ಣಯ್ಯ. ಆದ್ರೆ ನಮ್ಮ ಗೋಪಿಕೆಯರೆಲ್ಲ ಇದ್ದಾರಲ್ಲ, ತುಂಬಾ ತಪ್ಪಾದ್ರೆ ಮಾಡ್ತಾರೆ. ಮಾರಾಟ ಮಾಡಿ ಬಂದ ಹಣವನ್ನು ಸಂಸಾರ ಒಳ್ಳೆದಕ್ಕೆ ಬೇಕಾಗುತ್ತೆ ಸಾಕುದಿಲ್ಲ ಕೃಷ್ಣಯ್ಯ. ಏನಲ್ಲ, ಅವರ ಅವಸ್ಥೆ ಗೊತ್ತಿಲ್ಲ ನಿಮಗೆ. ಹಾಗೆ ಮಾಡ್ತಾರ ಕೆಲವರಿದ್ದಾರೆ ಅಂತವ್ರು ನೀನೇ ತಿದ್ದಬೇಕು ಕೃಷ್ಣಯ್ಯ. ಹೌದಲ್ವಾ? ಹಾಗಾದ್ರೆ ಏನು ಮಾಡುವುದು? ಇನ್ನು ಅವರೆಲ್ಲ ಮಾರಾಟಕ್ಕೆ ಹೋಗುವಂತಹ ದಾರಿಗಳಲ್ಲಿ ಹೋಗಿ ನಾವು ಅಡ್ಡ ನಿಲ್ಲಬೇಕು. ಅವರನ್ನು ಮಾರದ ಹಾಗೆ ನಾವು ಮಾಡಬೇಕು. ಹಾಗೆ ಏನಾಗುತ್ತದೆ? ಲೋಕಕ್ಕೆ ಒಳ್ಳೆಯದ, ಲೋಕಕ್ಕೆ ಮಂಗಳ ಆಗುತ್ತದೆ. ಹೌದಾ ಅಲ್ವಾ? ನನ್ನ ಜನ್ಮದಿಂದಲೇ ನನ್ನ ಉದ್ದೇಶ ಏನಿತ್ತು? ಲೋಕಕ್ಕೆ ಮಂಗಳವನ್ನು ಬಯಸುವುದು. ಅದಕ್ಕಾಗಿ ಕೃಷ್ಣನಾಗಿ ವಸುದೇವ ದೇವತೆಗಳಿಗೆ ಕಂದನಾಗಿ ನಾನು ಜನಿಸಿದವನು. ಆ ಮೂಲಕವಾಗಿ ನನ್ನದಾದಂತಹ ಈ ಚರಿತೆಯನ್ನು ಮುಂದೆ ಯಾರು ಆಡುತ್ತಾರೋ, ಆಡಿಸ್ತಾರೋ
ನಂಬುತ್ತಾರೆ, ಶ್ರದ್ಧಾಭಕ್ತಿಯಿಂದ ಯಾರೆಲ್ಲವರನ್ನು ನೋಡುತ್ತಾರೆ ಅವರೆಲ್ಲವರಿಗೂ ಕೂಡ ನಾವು ನಂಬಿದಂತಹ ಶ್ರೀ ಗೋಪಾಲಕೃಷ್ಣ ಹಾಗೂ ದಕ್ಷಿಣಾಮೂರ್ತಿ ಸ್ವಾಮಿಯು ಹಾಗೂ ಗುರುಗಳ ಸಂಪೂರ್ಣ ಆಶೀರ್ವಾದವು ಅವರೆಲ್ಲರಿಗೆ ಇರಲಿ ಎನ್ನುವ ಹಾಗೆ ಹೇಳೋಣ. ಕಥಾಭಾಗಕ್ಕೆ ಮಂಗಳಾರತಿಯಿಂದ ಬರುವರೆ ಸಭೆಯ ಸಭಿಕರೆಲ್ಲ ಅನುಮತಿಯನ್ನು ಕೇಳೋಣ.